ಬುದ್ಧ ಧಮ್ಮ ಒಂದು ಮಾನವೀಯ ಧಮ್ಮವಾಗಿದೆ. ಜಾತಿ ಭೇದ, ಮೇಲು ಕೀಳೆಂಬ ಭಾವ ಇಲ್ಲದಿರುವುದರಿಂದಲೇ ಬುದ್ಧ ಧಮ್ಮವು ಇಂದು ವಿಶ್ವ ಧಮ್ಮದ ಮಾನ್ಯತೆ ಪಡೆದಿದೆ ಎಂದು ಶಾಸಕರಾದ GH ತಿಪ್ಪಾರೆಡ್ಡಿ ಅವರು ಹೇಳಿದರು. ಅವರು ಕೋಟೆನಾಡು ಬುದ್ಧ ವಿಹಾರದ ಕಾಮಗಾರಿ ಆರಂಭಿಸಲು ಬೋರ್ವೆಲ್ ಪೂಜೆ ಆರಂಭಿಸಿ ಮಾತನಾಡುತ್ತಾ, ಬುದ್ಧ ಧಮ್ಮವು ದ್ವೇಷದಿಂದ ಕೂಡಿರದೆ ಸಾಮಾಜಿಕ ಸಾಮರಸ್ಯವನ್ನು ಕಾಪಾಡುವ ಧರ್ಮವಾಗಿರುವುದರಿಂದ ಚಿತ್ರದುರ್ಗದ ಜನತೆಗೆ ಈ ಧ್ಯಾನ ಕೇಂದ್ರದ ಅವಶ್ಯಕತೆ ಇದೆ. ನಾನು ಈಗ ನೀಡಿರುವ 10 ಲಕ್ಷ ಸಹಾಯಧನದ ಜೊತೆಗೆ ಮುಂದಿನ ಚುನಾವಣೆಯಲ್ಲಿ ನಾನು ಸೋಲಲಿ ಅಥವಾ ಗೆಲ್ಲಲಿ ಬುದ್ಧ ವಿಹಾರದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು. ಯಾವುದೇ ಭೇದ ಭಾವಕ್ಕೆ ಅವಕಾಶ ಇಲ್ಲದಿರುವುದೇ ಬುದ್ಧ ಧಮ್ಮದ ಶ್ರೇಷ್ಠತೆ ಎಂದರು. ಬೋರ್ವೆಲ್ ಕೊರೆಸುವ ಮುಂಚೆ ಪೂಜೆ ಮಾಡುವುದರಿಂದ ಹೆಚ್ಚಿನ ನೀರು ಲಭಿಸುವುದೆಂಬ ಮೌಢ್ಯದ ನಂಬಿಕೆಯಿಂದ ಪೂಜೆಯ ಕಾರ್ಯಕ್ರಮ ನಡೆಸುತ್ತಿಲ್ಲ. ಭೂಮಿಯ ಅಂತರ್ಗತದಲ್ಲಿ ಚಲಿಸುತ್ತಿರುವ ನೀರನ್ನು ಪೂಜೆ ಮಾಡುವುದರಿಂದ ನಮಗಿಷ್ಟ ಬಂದ ಕಡೆ ಸೆಳೆಯಲು ಸಾಧ್ಯವಿಲ್ಲ. ಆದರೆ ಇಂಥ ಸಾತ್ವಿಕ ಕೆಲಸಗಳು ನಡೆಯುತ್ತಿರುವ ಬಗ್ಗೆ ಜನರಿಗೆ ತಿಳಿಸುವುದು ಹಾಗೂ ಸಹಕಾರ ನೀಡುತ್ತಿರುವ ಜನಪ್ರತಿನಿಧಿಗಳನ್ನು ಗೌರವಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದರು. ನೀರಿನ ಅವಶ್ಯಕತೆ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ಕಟ್ಟಡ ಕಟ್ಟೋದಕ್ಕೂ ಮನುಷ್ಯ ಜೀವನ ಮಾಡೋದಕ್ಕೂ ಪ್ರಾಥಮಿಕವಾಗಿಯೇ ನಮ್ಮ ಎಲ್ಲ ಸದಸ್ಯರು ಅಧ್ಯಕ್ಷರಿದ್ದಾರೆ. ಒಂದು ತುರ್ತಾಗಿ ಒಂದು ಬೋರ್ವೆಲ್ ಹಾಕಬೇಕು ಅಂತ ಕೇಳಿದಾಗ ಇವತ್ತು ಅದು ಕಾರ್ಯ ಕೂಡಿ ಬಂದಿದೆ. ಈಗ ತಾನೇ ಬುದ್ಧವರ ಸಿದ್ಧಾಂತದ ಶ್ಲೋಕಗಳನ್ನು ಹೇಳಿರ್ತಕ್ಕಂಥ ಮತ್ತು ಹೆಣ್ಮಕ್ಳು ಈಗಾಗಲೇ ಪೂಜೆಯನ್ನು ನೆರವೇರಿಸಿದ್ದಾರೆ. ನಿಜವಾಗ್ಲೂ ಕೂಡ ಇದು ಯಾವುದೇ ರಾಜಕಾರಣದ ಕೆಲಸ ಅಲ್ಲ. ಇದು ಮಾನವೀಯತೆ ಬಂದಂಥ ಬುದ್ಧನ ಒಂದು ಸಿದ್ಧಾಂತ ಸಾರುವಂಥ ಜಾಗ ಇದೆ. ಎಲ್ಲರೂ ಕೂಡ ನಾವು ಅವರ ಏನು ಪ್ರಪಂಚಕ್ಕೆ ಸಾಗಿರ್ತಕ್ಕಂಥ ವಿಚಾರಕ್ಕೆ ಮನಸ್ಸಿಗೆ ಶಾಂತಿ ಕೊಡ್ತಕ್ಕಂಥ ಜಾತಿ ಭೇದ ಭಾವವನ್ನು ತೊರೆಯುವಂಥ ಒಂದು ವಿಶೇಷವಾದ ಆದೇಶವನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿಯ ಈ ಕಾರ್ಯಕ್ರಮ ನನಗೂ ಕೂಡ ಒಂದು ಪುಣ್ಯದ ಕೆಲಸಕ್ಕೆ ಭಾಗವಹಿಸಿರ್ತಕ್ಕಂಥದ್ದು. ಅದರಿಂದ ಸುಮಾರು ವರ್ಷದಿಂದ 30 ವರ್ಷದಿಂದ ನಾನು ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅದಕ್ಕೆ ಅನೇಕ ಜನ, ನೀವೆಲ್ಲ ಇಲ್ಲಿರ್ತಕ್ಕಂಥ ಹಿರಿಯರು, ಅನೇಕ ಜನ ಮೊದಲನೇ ಬಾರಿ ಶಾಸಕನಾದಾಗ ಆ ಮಕ್ಕಳ ನಾಮಕರಣಕ್ಕೆ ಹೋಗಿದ್ದೆ. ಆ ಮಕ್ಕಳು ನನಗೆ 2-3 ಸಾರಿ ದೊಡ್ಡದಾಗಿ. ವಿಶೇಷವಾಗಿ ಈ ಸಮೂಹ, ಈ ಸಂಘ, ಈ ಸಮೂಹ ಇದೆಯಲ್ಲ, ಈ ಸಮೂಹ ನನಗೆ ಯಾವುದೇ ಪಕ್ಷ ಪಂಗಡ ಅನ್ನೋದು ನೋಡಿದರೆ ನನಗೆ ಬಹಳ ಹಿಂದಿನಿಂದಲೂ ನನಗೆ ಸಹಕಾರ ಮಾಡಿರ್ತಕ್ಕಂಥ, ನನಗೆ ರಾಜಕೀಯವಾಗಿ ಪ್ರೋತ್ಸಾಹ ಕೊಟ್ಟಿದ್ದರಿಂದನೇ ನಾನಿವತ್ತು ನೂರಾರು ಜಾತಿ ಇದಾವೆ ನಮ್ಮ ಕ್ಷೇತ್ರದಲ್ಲಿ. ಸುಮಾರು 3 ಲಕ್ಷ ಮತ ಇದ್ದಾವೆ. ಆದರೂ ಕೂಡ 30-35 ಸಾವಿರ ಮತಗಳಿಂದ ಗೆಲ್ಲಿಸ್ತಕ್ಕಂಥ ಮತ್ತು 2 ಸಾರಿ ಎರಡು ರಾಜಕೀಯ ಪಕ್ಷಗಳಿಗೆ ವಿರುದ್ಧವಾಗಿ 94-90ರಲ್ಲಿ ಪಕ್ಷೇತರನಾಗಿ ನಿಂತಾಗಲೂ ಕೂಡ ನನಗೆ ಬೆಂಬಲಿಸಿ ಅತ್ಯಂತ ಹೆಚ್ಚಿನ ಬೆಂಬಲ ಸಿಕ್ಕಿದ್ದು ನಿಮ್ಮ ಕಮ್ಯುನಿಟಿಯಿಂದ. ಅವತ್ತು ಬೆಂಬಲಿಸಿ ಮತವನ್ನು ಹಾಕಿ ನನ್ನ ಸಾರ್ವಜನಿಕ ಸೇವೆಯಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರ. ಈ ಕೆಲಸ ನಾವಿಲ್ಲಿರ್ತಕ್ಕಂಥವರೆಲ್ಲ ಹೋಗ್ತೀವಿ, ಆದರೆ ಇದು ಶಾಶ್ವತವಾದಂಥ ಕೆಲಸ ಇದೆ. ವಿಶೇಷವಾದಂಥ ಗಮನ ಹರಿಸುವಂಥ ದಾನ ಧರ್ಮ ಮಾಡಿ ಚುನಾಯಿತರು ಸುಮಾರು 2-3 ಕೋಟಿ ವೆಚ್ಚದಲ್ಲಿ ಕಟ್ಟುವಂಥ ಅತ್ಯಂತ ಸುಂದರವಾಗಿ ಅವರ ಸಿದ್ಧಾಂತವನ್ನು ಸಾರುವಂಥ ಅನೇಕ ಪುಸ್ತಕಗಳು, ಪ್ರವಚನಗಳು, ಒಂದು ಲೈಬ್ರರಿ, ಒಳ್ಳೆ ಓದುವಂಥ ಒಂದು ಸುಸಜ್ಜಿತವಾದಂಥ ಡಿಜಿಟಲ್ ಲೈಬ್ರರಿ ಮುಖಾಂತರ ಮಾಡುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಬಹಳ ಅವಶ್ಯಕತೆ ಇದೆ. ಇದಕ್ಕೆ ನಾನು ಈಗಾಗಲೇ ಹೇಳಿದ್ದೇನೆ, ಸ್ವಲ್ಪ ಮಟ್ಟಿಗೆ ನಾನು ಕೋಟೆನಾಡು ಬುದ್ಧ ವಿಹಾರ ಚಿತ್ರದುರ್ಗದ ಕಾಮಗಾರಿಗಾಗಿ ಬೋರ್ವೆಲ್ ಕೊರೆಸುವ ಕಾರ್ಯವು ತ್ರಿಸರಣ ಪಂಚಶೀಲದಿಂದ ನಡೆಯಿತು. ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ,
ಈಗ ಪಂಚಶೀಲಗಳು ಪಾಣಾತಿ ಪಾಣ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಅದಿನ್ನಾರಾನ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ. ಪ್ರೊಫೆಸರ್ ಎಚ್ ಲಿಂಗಪ್ಪ, ನಿವೃತ್ತ ಡಿಡಿಪಿಯು ಬಿಆರ್ ಶಿವಕುಮಾರ್, ಬೌದ್ಧ ಉಪಾಸಕ ಆಡಿಟ್ ಸಿದ್ದಪ್ಪ, ಮಲ್ಲಾಡಿಹಳ್ಳಿ ಪಿಯು ಕಾಲೇಜ್ ಪ್ರಾಂಶುಪಾಲರಾದ ಶ್ರೀಮತಿ ಸಿದ್ದಲಿಂಗಮ್ಮ, ಹಿರಿಯೂರು ತಾಲೂಕು ಕೃಷಿ ಅಧಿಕಾರಿಗಳಾದ ಟಿ ಪಾರ್ವತಮ್ಮ, ಉಚ್ಚವನಹಳ್ಳಿ ವೆಂಕಟೇಶ್, ತುರವನೂರು ಜಗನ್ನಾಥ್, ಹಿರಿಯೂರು ಗೌತಿ ದತ್ತಾತ್ರೇಯ, ಬುರುಜನರೊಪ್ಪದ ಹನುಮಂತಪ್ಪ, ಬೆಸ್ಕಾಂ ತಿಪ್ಪೇಸ್ವಾಮಿ, ಜಿಲ್ಲಾ ಪ್ರಾಚಾರ್ಯರ ಸಂಘದ ಅಧ್ಯಕ್ಷ ಬಿಆರ್ ಮಲ್ಲೇಶ್, ಪಿಂಚಣಿ ವಂಚಿತ ನೌಕರರ ಸಂಘದ ಅಧ್ಯಕ್ಷ ಜಿಎಸ್ ತಿಪ್ಪೇಸ್ವಾಮಿ, ಉಪನ್ಯಾಸಕರಾದ ಜೈ ಶ್ರೀನಿವಾಸ್, ಕೆರೆಯಾಗಳಹಳ್ಳಿ ತಿಪ್ಪೇಸ್ವಾಮಿ, ಸರ್ಕಾರಿ ಬಾಲಕಿಯರ ಕಾಲೇಜಿನ ಉಪನ್ಯಾಸಕ ನಾಗರಾಜ್, ಮಾಳಪ್ಪನಹಟ್ಟಿ ಏಕಾಂತಪ್ಪ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಬಿಪಿ ತಿಪ್ಪೇಸ್ವಾಮಿ. ನಮ್ಮ ಜನಗಳಿಗೆ ತಿಳಿಬೇಕು ಮತ್ತು ಮುಂದಿನ ದಿನಗಳಲ್ಲಿ ಇವರ ಈ ಜನಪರ ಕಾರ್ಯಗಳಿಗಾಗಿ ನಾವು ಅವರಿಗೆ ಸಹಕಾರ ಮತ್ತು ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಮನಸ್ಥಿತಿ ಆಗಬೇಕನ್ನೋ ಕಾರಣಕ್ಕಾಗಿ ನಾವು ಇಲ್ಲಿ ಈ ಪೂಜಾ ಕಾರ್ಯಕ್ರಮ ಅಂತಕ್ಕಂಥದ್ದನ್ನ ಹಾಕೊಂಡಿದ್ದೀವಿ. ಇದರಲ್ಲಿ ಯಾವುದೇ ಮೌಢ್ಯದ ಒಂದು ವಿಶೇಷ ಇಲ್ಲ. ಈ ನಿರಂತರವಾಗಿರ್ತಕ್ಕಂಥ ಈ ಜನಪರವಾಗಿರ್ತಕ್ಕಂಥ ತಮ್ಮ ಪ್ರಜೆಗಳ ಹಿತವನ್ನು ಬಯಸ್ತಕ್ಕಂಥ ಅವರ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಇದಕ್ಕಾಗಿ ಅವರು ಎಂದೆಂದೂ ಶ್ರೇಯಸ್ಸನ್ನ ಕೋಟೆನಾಡು ಬುದ್ಧ ವಿಹಾರದಿಂದ ಅಂಬೇಡ್ಕರ್ ಮತ್ತು ಬುದ್ಧ ಅನುಯಾಯಿಗಳ ಪರವಾಗಿ ಅವರ ಶ್ರೇಯಸ್ಸನ್ನು ನಿಮ್ಮೆಲ್ಲರ ಪರವಾಗಿ ನಾನು ಕೋರ್ತಾ ಇದ್ದೇನೆ.